ಪಾದಯಾತ್ರೆಯ ಮೂಲಕ ಧರ್ಮ ಜಾಗೃತಿ ಕಾರ್ಯ ಶ್ಲಾಘನೀಯ. ನೀನು ಮುಂದೆ ಹೋಗು ಎಂದು ತಿಳಿಸಲು ಗುರು ಬೇಕು. ಇಂದು ಕಡಬ ಪ್ರಖಂಡ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಧರ್ಮ ಜಾಗೃತಿಯ ಕೆಲಸ ಮಾಡಿದೆ ಎಂದು ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯ ಸೂರ್ಯನಾರಾಯಣ್ ಭಟ್ ಕಶೆಕೋಡಿ ಹೇಳಿದರು. ಅವರು ಸುಬ್ರಹ್ಮಣ್ಯ ಜಾತ್ರೋತ್ಸವದ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ, ಮಾತೃಶಕ್ತಿ, ದುರ್ಗಾವಾಹಿನಿ, ಕಡಬ ಪ್ರಖಂಡ ತಾಲೂಕು ವತಿಯಿಂದ ಹಮ್ಮಿಕೊಂಡ ನಮ್ಮ ನಡೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ನಡೆಗೆ ಧರ್ಮ ಜಾಗೃತಿಗಾಗಿ ಎಂಬ ಕಾರ್ಯಕ್ರಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ರಥಬೀದಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿ, ದೇವರ ದರ್ಶನಕ್ಕೆ ತೆರಳುವ ಸಂದರ್ಭದಲ್ಲಿ ದೇಹವನ್ನ ದೈಹಿಕವಾಗಿ ದಂಡಿಸಿಕೊಂಡು ತೆರಳಿ ದೇವರ ದರ್ಶನ ಪಡೆದಾಗ ಸಾರ್ಥಕತೆ ಮನೋಭಾವ ಮೂಡುತ್ತೆ ಎಂದರು. ಕಡಬ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ಬಳಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯ ಎಬಿ ಮನೋಹರ್ ರೈ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಅಲ್ಲಿಂದ ಪಾದಯಾತ್ರೆಯ ಮೂಲಕ ಭಜನಾ ಕಾರ್ಯಕ್ರಮದ ಮೂಲಕ ಸುಬ್ರಹ್ಮಣ್ಯಕ್ಕೆ ಬಂದ ಯಾತ್ರಾರ್ಥಿಗಳು ಶ್ರೀದೇವರ ದರ್ಶನ ಪಡೆದರು. ಉದ್ಯಮಿ ಅನುಗ್ರಹ ಕನ್ಸ್ಟ್ರಕ್ಷನ್ನ ರವಿಕಕ್ಕೆ ಪದವು, ಕಡಬ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಧಾಕೃಷ್ಣ ಕೋಲ್ಪೆ, ಬಜರಂಗದಳ ಸಂಯೋಜಕ ಮೂಲಚಂದ್ರ ಕಾಂಚನ, ಮಾತೃಶಕ್ತಿ ಪ್ರಮುಖ್ ಗೀತಾ ಅಮೈ ಕೇವಳ ಸೇರಿದಂತೆ ಕಡಬ ಪ್ರಖಂಡ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮ ಸಮಿತಿ ಪದಾಧಿಕಾರಿ ಸದಸ್ಯರು ಪಾಲ್ಗೊಂಡಿದ್ದರು. ಉಮೇಶ್ ಶೆಟ್ಟಿ ಸಾಯಿರಾಮ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಡಬ ಪ್ರಖಂಡ ಮಾತೃಮಂಡಲಿ ದುರ್ಗಾವಾಹಿನಿ ಇದರ ಆಶ್ರಯದಲ್ಲಿ 2ನೇ ವರ್ಷದ ಪಾದಯಾತ್ರೆಯನ್ನು ನಾವು ನಡೆದುಕೊಂಡು ಬರ್ತಿದ್ದೇವೆ. ಉದ್ದೇಶ ಅಂದರೆ ಧರ್ಮ ಜಾಗೃತಿ ಮಾಡುವ ಉದ್ದೇಶ. ನಮ್ಮಲ್ಲಿ ನಡೆಯುವಂತಹ ಅಕ್ರಮ ಕಸಾಯಿಖಾನೆಗಳಿರ್ಬೋದು, ಮತಾಂತರ ಇರ್ಬೋದು, ಗೋಹತ್ಯೆ ಇರ್ಬೋದು, ಮಠ ಮಂದಿರಗಳ ರಕ್ಷಣೆಗೋಸ್ಕರ ಈ ಪಾದಯಾತ್ರೆಯನ್ನು ನಾವು 2 ವರ್ಷ ಕಳೆದ ವರ್ಷ ಪಂಚಮಿ ದಿವಸದಂದು ಆರಂಭ ಮಾಡಿಕೊಡ್ತೇವೆ. ಹಾಗೆ ಪ್ರತಿ ವರ್ಷವೂ ನಾವು ಈ ಒಂದು ಧರ್ಮ ಜಾಗೃತಿಗೋಸ್ಕರ ಈ ಒಂದು ಪಾದಯಾತ್ರೆಯನ್ನು ನಡೆದುಕೊಂಡಿದ್ದೇವೆ. ಈ ಒಂದು ಧರ್ಮ ಜಾಗೃತಿಗೋಸ್ಕರ ಈ ರಥಯಾತ್ರೆ ಈ ಒಂದು ಪಾದಯಾತ್ರೆಯನ್ನು ನಾವು ಮಾಡಿಕೊಂಡಿರ್ತೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಡಬ ಪ್ರಖಂಡ, ಮಾತೃಶಕ್ತಿ, ದುರ್ಗಾವಾಹಿನಿ ಕಡಬ ಪ್ರಖಂಡದ ವತಿಯಿಂದ 2ನೇ ವರ್ಷದ ಧರ್ಮ ಜಾಗೃತಿಗಾಗಿ ನಮ್ಮ ನಡೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ನಡೆಗೆ. ಉದ್ದೇಶ ಧರ್ಮ ಜಾಗೃತಿ, ಗೋರ್ ಸಂತತಿಯನ್ನು ರಕ್ಷಣೆ ಮಾಡೋದು, ಲವ್ ಜಿಹಾದಿನ ವಿರುದ್ಧ ಧರ್ಮ ಜಾಗೃತಿ, ಲ್ಯಾಂಡ್ ಜಿಹಾದಿನ ವಿರುದ್ಧ ಧರ್ಮ ಜಾಗೃತಿ, ಫುಡ್ ಹಲಾಲ್ನ ವಿರುದ್ಧ ಧರ್ಮ ಜಾಗೃತಿ ಮೂಡಿಸುವುದು. ಒಟ್ಟು ಧರ್ಮ ಜಾಗೃತಿಗಾಗಿ ಈ ಕಾರ್ಯಕ್ರಮ ನಡೀತಿದೆ. ಒಟ್ಟು ಹಿಂದೂ ಧರ್ಮದಲ್ಲಿ ಜಾಗೃತಿಯನ್ನು ಮೂಡಿಸಿಕೊಂಡು ಅಲ್ಲಲ್ಲಿ ನಡೆಯುತ್ತಿರುವಂಥ ಗೋಕಳ್ಳತನ ಇರ್ಬೋದು ಅಥವಾ ಲವ್ ಜಿಹಾದ್ನಂಥ ಕುಕೃತ್ಯಗಳ ವಿರುದ್ಧ ಧರ್ಮ ಜಾಗೃತಿಯನ್ನು ಮಾಡುತ್ತಾ ಜನರನ್ನು ಜಾಗೃತಿಗೊಳಿಸುವ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಜ್ಯೋತಿ ಪ್ರಕಾಶ್ ಪುಣಚ್ಚ, ವಿ4 ನ್ಯೂಸ್ 24/7 ಸುಬ್ರಹ್ಮಣ್ಯ.